ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಪೂರಕವಾಗಿ ಬೇರೆ ಬೇರೆ ಪಕ್ಷಗಳಿಂದ ತಮ್ಮ ಪಕ್ಷಕ್ಕೆ ಕಾರ್ಯಕರ್ತರನ್ನ ಮುಖಂಡರನ್ನ ಸೇರಿಸಿಕೊಳ್ಳುವ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದಾರೆ. ಇಲ್ಲಿ ನಡೆದಂತಹ ಪಕ್ಷಾಂತರ ಕಾರ್ಯಕ್ರಮವೊಂದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಪುತ್ತೂರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷೆ ರೇಖಾ ನಾಗರಾಜ್ ಎನ್ನುವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದೆ. ಇದಕ್ಕೆ ಪೂರಕವೆಂಬಂತೆ ಕಾರ್ಯಕರ್ತರ ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷದ ಧ್ವಜ ಹಿಡಿದಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಇನ್ನು ಕಾಂಗ್ರೆಸ್ ಮುಖಂಡರು ಓರ್ವರ ಮನೆಯಲ್ಲಿ ನಡೀತಾ ಇದ್ದಂತಹ ಪಕ್ಷದ ಸಭೆಗೆ ರೇಖಾ ನಾಗರಾಜ್ ಬಂದು ಹಲವರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಎಂದು ಕಾಂಗ್ರೆಸ್ ಮಾಹಿತಿ ಹಂಚಿಕೊಂಡಿದೆ. ಆದರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವಂತಹ ರೇಖಾ ನಾಗರಾಜ್ ತಮ್ಮ ವೈಯಕ್ತಿಕ ಕೆಲಸವೊಂದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೋರ್ವರ ಮನೆಗೆ ತೆರಳಿದ ಸಂದರ್ಭ ಅಲ್ಲಿ ಕಾಂಗ್ರೆಸ್ ಸಭೆ ನಡೀತಾ ಇತ್ತು. ಆ ಕಾರಣಕ್ಕೆ ಅಲ್ಲೇ ನಿಂತು ಸಭೆ ಮುಕ್ತಾಯವಾದ ಬಳಿಕ ಕಾಂಗ್ರೆಸ್ ನಾಯಕರೊಬ್ಬರನ್ನ ಮಾತನಾಡಿಸಲು ಹೋದ ಸಂದರ್ಭ ನಮ್ಮ ಕೈಗೆ ಕಾಂಗ್ರೆಸ್ ಧ್ವಜವನ್ನ ಕೊಟ್ಟು ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಈ ರೀತಿ ಮಾನಹಾನಿ ಮಾಡಿದ್ದಾರೆ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಒತ್ತಾಯಪೂರ್ವಕವಾಗಿ ಯಾವುದೇ ರೇಖಾ ನಾಗರಾಜನ್ನು ಸೇರಿಸಿರಲಿಲ್ಲ. ಅವರಷ್ಟಾಗಿ ನಮ್ಮ ವಲಯ ಮೀಟಿಂಗ್ಗೆ ಬಂದಿದ್ದರು. ನಾವು ಅನಿರೆ ಜಯರಾಜ್ರವರ ಮನೆಯಲ್ಲಿ ಬಡಗನೂರು ವಲಯ ಕಾಂಗ್ರೆಸ್ ವತಿಯಿಂದ ನಾವು ಮಾಡಿದ್ದೇವೆ. ಆ ವಲಯ ಕಾಂಗ್ರೆಸ್ ವತಿಯಿಂದ ಮಾಡಿದ ಮೀಟಿಂಗಿನಲ್ಲಿ ನಾವೊಂದು ಕಾಂಗ್ರೆಸ್ ಪಕ್ಷದ ಮತ್ತು ಸರ್ಕಾರದ ಮತ್ತು ಪುತ್ತೂರಿನ ಶಾಸಕರ ಅಭಿವೃದ್ಧಿಯ ಒಂದು ಕೈಪಿಡಿಯನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಆ ಹೊತ್ತಿಗೆ ನಮ್ಮ ಸೇರ್ಪಡೆಗೊಳಿಸುವವರು ಕೆಲವರು ಇದ್ದಾರಂತ ಅಲ್ಲಿ ಲೋಕಲ್ನ ನಮ್ಮ ಅಲ್ಲಿಯ ಲೀಡರ್ನ ಹೇಳಿದರು. ಆಗ ಸೇರ್ಪಡೆಗೊಳಿಸುವವರು ದಯವಿಟ್ಟು ವೇದಿಕೆ ಬನ್ನಿ ಅಂತ ಹೇಳುವಾಗ ಇದೇ ರೇಖಾ ನಾಗರಾಜ್ ಸಮೇತ 9 ಜನರು ನಮ್ಮ ಇದಕ್ಕೆ ಬಂದಿದ್ದಾರೆ. ಅದರಲ್ಲಿ 9 ಜನರ ಹೆಸರು ಕೂಡ ನಮ್ಮ ಹತ್ರ ಇದೆ. ಅವರು 9 ಜನರಲ್ಲಿ ಇವರು ಕೂಡ ಒಬ್ಬರು. ಹಾಗೆ ಯಾವ ರೀತಿಯ ಬಲಾತ್ಕಾರಿಯಿಂದ ನಾವು ಸೇರಿಸಲಿಲ್ಲ. ಅವರು ಒಂದು ಕೆಲಸದ ಬಗ್ಗೆ ಮತ್ತು ಶಾಸಕರ ಕಾರ್ಯಕ್ರಮದ ಬಗ್ಗೆ ಮತ್ತು ಕಾಂಗ್ರೆಸ್ ವಿಚಾರ ನಮ್ಮವರಿಗೆ ಕಾಂಗ್ರೆಸ್ ಅದನ್ನು ಶಾಸಕರ ಬಗ್ಗೆ ಭರವಸೆ ಇದೆ. ಅವರ ಕಾರ್ಯವೈಖರಿ ನಮಗೆ ಭರವಸೆ ಇದೆ. ಆದ ಕಾರಣ ನಾವು ಸೇರ್ಪಡೆಗೊಳಿಸ್ತೇವೆ ಎನ್ನುವಾಗ ಕೂಡಲೇ ಬಂದು ಫ್ಲಾಗ್ ಹಿಡಿದು ನಾವು ಶಾಲ್ ಹಾಕಿ ಅವರನ್ನು ಸಂತೋಷಪೂರ್ವಕವಾಗಿ ಅವರಿಗೆ ಸೇರ್ಪಡೆ ಮಾಡಿದ್ದೇವೆ. ಅದೇ ಯಾವುದೇ ರೀತಿಯ ಒತ್ತಡದಲ್ಲಿ ಅಥವಾ ಯಾವುದೇ ರೀತಿಯ ಬಲಾತ್ಕಾರದಲ್ಲಿ ಮಾಡಲಿಲ್ಲ. ನಿನ್ನೆ ನಾನು ಬಡಗನೂರಿಗೆ ನನ್ನ ಕೆಲಸದ ನಿಮಿತ್ತ ಒಂದು ಮೀಟಿಂಗಿಗೆ ಹೋಗಿದ್ದೆ. ಅಲ್ಲಿ ಹೋಗಿರುವಾಗ ನನ್ನ ಕೆಲಸದ ಒಂದು ಫಾರ್ಮನ್ನು ಅವರೆಲ್ಲ ಪರಿಶೀಲನೆ ಮಾಡಿದರು. ಆದರೆ ನಾನು ಹೊರಟಾಗ ಅವರು ಏನು ಹೇಳಿದರು ಅಂತ ಹೇಳಿದರೆ, ಒಂದು ಫೋಟೋ ತೆಗೆಯುವ, ನೀವು ಮೀಟಿಂಗಿಗೆ ಬಂದಿದ್ದೀರಿ ಅಂತ ಹೇಳುವಂಥ ಒಂದು ಉದ್ದೇಶಕ್ಕಾಗಿ ಒಂದು ಫೋಟೋ ತೆಗೆಯುವ ಅಂತ ಹೇಳಿದರು. ಆದರೆ ಅವರು ಬಲವಂತವಾಗಿ ಫೋಟೋ ತೆಗೆದು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಇವತ್ತು ಕಾಂಗ್ರೆಸ್ಸಿಗೆ ಸೇರ್ಪಡೆ ಅಂತ ಹೇಳುವ ವಿಷಯದಲ್ಲಿ ಸಾಮಾಜಿಕ ಜಾಲತಾಣಗಳನ್ನು ಹರಿದಾಡಿಬಿಟ್ಟಿದ್ದಾರೆ. ಇದು ಸದ್ಯಕ್ಕೆ ದೂರವಾದಂಥ ವಿಷಯ. ನನ್ನ ಮನಸ್ಸಿಗೆ ಇದರಿಂದ ತುಂಬ ನೋವಾಗಿದೆ. ಯಾಕಂತ ಹೇಳಿದರೆ ನಮ್ಮ ಕುಟುಂಬ ಇಡೀ BJPಯಲ್ಲಿ ಇದ್ದೇವೆ. ನನಗೆ BJPಯಿಂದ ಒಳ್ಳೆಯ ಸ್ಥಾನಮಾನ ಕೂಡ ಸಿಕ್ಕಿದೆ. ನಾನು ತಾಲೂಕು ಪಂಚಾಯತ್ ಸದಸ್ಯರಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ ನನ್ನಿಂದಾಗುವಂಥ ಕೆಲಸವನ್ನು ಈ BJPಗೆ ಕೊಟ್ಟಿದೆ ನಾನು. ಹಾಗಾಗಿ ಇದು ಸತ್ಯಕ್ಕೆ ದೂರವಾದಂಥ ವಿಷಯ. ನಿನ್ನೆ ಏನೋ ತನ್ನ ಕೆಲಸದ ನಿಮಿತ್ತ ಅಲ್ಲೊಂದು ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿ ಹೋಗಿ ಯಾವುದೋ ಒಂದು ಕೆಲಸದ ಬಗ್ಗೆ ಮಾತಾಡಬೇಕು ಒಂದು ಉದ್ದೇಶಕ್ಕೋಸ್ಕರ ಹೋಗಿದ್ರು. ಅಲ್ಲಿ ಒಂದು ಯಾವ ರೀತಿ ಅಂತ ಹೇಳಿದರೆ, ಅಲ್ಲಿಯ ಯಾರೆಲ್ಲ ಸೇರಿದ್ರು ಅಲ್ಲಿ ಕಾಂಗ್ರೆಸ್ಸಿಗರು, ಇವರನ್ನು ಬಲವಂತವಾಗಿ ನೀವು ಬನ್ನಿ, ಇನ್ನೂ ಕಾಂಗ್ರೆಸ್ಗೆ ನಾವು ಸೇರ್ಪಡೆಗೊಳಿಸುವ ಅನ್ನೋ ರೂಪದಲ್ಲಿ ಅವರನ್ನು ಬಲವಂತವಾಗಿ ಎಳೆದು ಫೋಟೋವನ್ನು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಿನ್ನೆಯ ಆ ಘಟನೆ ನನಗೆ ಬಹಳಷ್ಟು ನೋವಾಗಿದೆ. ನನಗೊಂದು ಮನಸ್ಸಿಗೆ ತುಂಬ ಆಘಾತವಾಗಿದೆ. ನಾನು ಹುಟ್ಟಿದ್ದು BJPಯ ಒಂದು ವ್ಯವಸ್ಥೆಯಲ್ಲಿ, ಇನ್ನು ಮುಂದಕ್ಕೂ BJP ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಹತ್ರ ಬಹಳ ಕೂಗಿ ನಮ್ಮ ಹತ್ರ ವಿಷಯವನ್ನು ಹೇಳಿಕೊಂಡ್ರು. ನಮ್ಮ ಯಾವುದೇ BJPಯ ಕಾರ್ಯಕರ್ತರು ಕಾಂಗ್ರೆಸ್ಸಿಗೆ ಸೇರುವಂಥದ್ದು ಎಲ್ಲಿಯೂ ನಡೆದಿಲ್ಲ. ಏನೋ ಒಂದು 2-3 ಜನ ಕಾಂಗ್ರೆಸ್ಸಿಗರೇ ಮೂಲೆ ಗುಂಪಲ್ಲಿದ್ದಂಥವರನ್ನು ಕರೆದುಕೊಂಡು ಬಂದು ಮತ್ತೆ ಕಾಂಗ್ರೆಸ್ಸಿಗೆ BJP ಅವರು ಸೇರಿದ್ದಾರೆ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಪ್ರಚಾರವನ್ನು ಮಾಡುವಂಥದ್ದು ಕೆಲಸ ಅನೇಕ ದಿವಸಗಳಿಂದ ನಡೀತಾ ಇದ್ದದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಕೂಡ ಈ ಒಂದು ಮಹಿಳೆಯರನ್ನು ಯಾವ ರೀತಿ ಮೋಸದ ರೂಪದಲ್ಲಿ ಬಲವಂತವಾಗಿ ಫೋಟೋ ತೆಗೆಯುವುದು, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ರೀತಿಯಲ್ಲಿ ಮಾಡುವುದು, ಮಾನಹಾರ ಮಾಡುವಂಥ ಕೆಲಸವನ್ನು ಇವತ್ತಿನ ಇಲ್ಲಿಯ ಶಾಸಕರು ಮಾಡುವಂಥದ್ದನ್ನು ಸಮಾಜ ಬಹಳಷ್ಟು ಗಮನಿಸ್ತಾ ಉಂಟು. ಇವತ್ತು BJP ಕೂಡ ಇಂಥ ಒಂದು ಘಟನೆ ನಾವು ತುಂಡವಾಗಿ ಖಂಡಿಸ್ತೇವೆ.